15 ವರ್ಷದಿಂದ ನಮ್ಮ ಮಂಗಳೂರು, ಉಡುಪಿ ಹಾಗೂ ಇತರ ಕರಾವಳಿ ಜಾಗದ ಜನರನ್ನು ಒಟ್ಟು ಮಾಡಿ ಒಂದು ಗಾಲ್ಫ್ ಟೂರ್ನಮೆಂಟನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಎಲ್ಲರೂ ಇದ್ದಾರೆ. ಇದು ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್. ನಮಗೆ ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ ಒಂದು 300 ಜನ ಆದರೂ ಸೌತ್ ಕೆನರಾ ಬೇಸ್ಡು ಅಥವಾ ಉಡುಪಿ ಬೇಸ್ಡ್ ಗಾಲ್ಫರ್ಸು ಇದ್ದಾರೆ. ಇವರೆಲ್ಲ ಒಟ್ಟಾಗಿ ನಾವು ಬೆಳಗಿನ ಹೊತ್ತು ಗಾಲ್ಫ್ ಆಡ್ತೇವೆ, ಸಾಯಂಕಾಲ ಹೊತ್ತು ಒಂದು ಪಾರ್ಟಿ ಮಾಡ್ತೇವೆ. ಅದು ಫ್ಯಾಮಿಲಿ ಪಾರ್ಟಿ ಆ್ಯಂಡ್ ಫ್ಯಾಮಿಲಿ ಗೆಟ್ ಟುಗೆದರ್. ನಮಗೆ ಪ್ರತಿ ವರ್ಷವೂ ಇದಕ್ಕೆ ಒಂದು ಅಟ್ಲೀಸ್ಟ್ ಒಂದು 20-25 ಜನ ಮಂಗಳೂರಿನಿಂದನೂ ಬಂದು ಇಲ್ಲಿ ಆಡ್ತಾರೆ. ಸೊ ಇದೊಂದು ನಮ್ಮ ಭಾಳ ಒಂದು ಪಾಪ್ಯುಲರ್ ಟೂರ್ನಮೆಂಟು. 15 ವರ್ಷ ಆಯಿತು. ಇದೇ BGCಲಿ ಇವಾಗ ಕಳೆದ 10 ವರ್ಷದಿಂದ ಇಲ್ಲಿ ಕೂಡ ಇದೇ ಟೂರ್ನಮೆಂಟ್ ನಡೀತಾ ಇದೆ. ಸೊ ಜನರೆಲ್ಲ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡುವಾಗಲೂ ಅಷ್ಟೇ ಎಲ್ಲ ಮ್ಯಾಂಗ್ಳೂರು ಸ್ಪೆಷಾಲಿಟಿ ಐಟಮ್. ಎಲ್ಲರೂ ಗಾಲ್ಫನ್ನು ಎಂಜಾಯ್ ಮಾಡೋದಲ್ಲದೆ ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ಎಲ್ಲರಿಗೊಂದು ಭಾಳ ಒಂದು ಖುಷಿಯಾಗುವ ಥರದಲ್ಲಿ ನಮ್ಮ ಮಂಗಳೂರಿನ ವೆರೈಟಿ ಆಫ್ ಐಟಮ್ಸನ್ನು ಇಲ್ಲಿ ಸ್ಪೆಷಲಾಗಿ ಮಾಡಿ, ಅದರಲ್ಲೂ ಕೆಲವು ನಮ್ಮ ಸೋನಾ ಕೇಟರ್ಸ್ ಅವರಿಂದ ಅದಕ್ಕೆ ಬೇಕಾಗಿರೋ ಒಂದು ವಿಶೇಷವಾದ ಕೆಲವು ಐಟಮನ್ನು ಅವರಿಂದ ತರಿಸ್ಕೊಂಡು ಎಲ್ಲರಿಗೊಂದು ಅದು ನಮ್ಮ ಒರಿಜಿನಲ್ ಊರಿಂದು ಒಂದು ತಿಂಡಿ ಎಲ್ಲ ತಿನ್ನೋದು ಭಾಳ ಖುಷಿ ಆಗ್ತಾಯಿದೆ. ಎಲ್ಲರೂ ಒಂದು ಒಟ್ಟಾಗಿ ಎಲ್ಲರೂ ಒಬ್ಬರ ಜೊತೆ ಒಬ್ಬರು ಮಾತಾಡಿ ಆಟ ಆಡಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಇದ್ದು ಇರುವಂತಹ ಇದೊಂದು ಅವಕಾಶ. ಇದರಿಂದ ನಮಗೆಲ್ಲರಿಗೆ ಇದನ್ನು ಕಂಟಿನ್ಯೂ ಮಾಡೋದು ಒಂದು ನಮ್ಮ ಭಾಳ ಸಂತೋಷದ ವಿಚಾರ. Today I am happy to participate in the Kudla tournament. I would like to thank Dr. Rohit Shetty, Harish Shetty and the committee of the Kudla for in fact inviting me to participate in the tournament, and I wish them all the best in their future endeavor, in the further future tournaments they carry on. And I am happy to be in the midst of so many golfers who are from the north and the south Canara area. Thank you. Happy golfing to all. ಎಂಕ್ಲು 15 ವರ್ಷದ ಒಂದು ನಡ್ತೊಂದುಂಡು. ಆ್ಯಂಡ್ ಪೊಕ್ಕಡಂಜಿ ಫ್ರೆಂಡ್ಸ್ ಲೆಕ್ಕ ಶುರು ಮಲ್ದಿನೋದೇನು ಫ್ರೆಂಡ್ಸ್ನ ಗ್ರೂಪಿಂಗ್. ದಿಸ್ ಗ್ರೂಪ್ ಸ್ಟಾರ್ಟೆಡ್ ಫ್ರಮ್ ಅಬೌಟ್ 50 ಪ್ಲೇಯರ್ಸ್. ಇತ್ತೆ ಸಾಧಾರಣ 150 ಪ್ಲೇಯರ್ಸ್ ಮುಟ್ಟ ಉಳ್ಳೇರು. ಬಟ್ ಎವ್ರಿ ಇಯರ್ ಅಬೌಟ್ 110 115 ಜನ ಮತ್ತು ಬತ್ತು ಗೊಬ್ಬೇರು ಫ್ರಮ್ ಆಲ್ ಓವರ್. ದಿಸ್ ಇಸ್ ಬೇಸಿಕ್ಲಿ ಕಮ್ಯೂನಲ್ ದಲತ್ತು. ದಿಸ್ ಇಸ್ ಫ್ರಮ್ ಏರಿಯಾ ಸೌತ್ ಕ್ಯಾನ್ರಾದಕ್ಲು, ಫಾರ್ಮರ್ ಸೌತ್ ಕ್ಯಾನ್ರಾ, ಉಡುಪಿ, ಮ್ಯಾಂಗ್ಳೂರ್ ಆ ಏರಿಯಾಸ್ ಏರಿಯಾ ಗಾಲ್ಫರ್ಸ್ ಉಳ್ಳೇರು. ಅಲ್ತದ್ದು ಒರಿಜಿನೇಟ್ ಆತಿನ ಕ್ಲೇನ್ ಪೂರ ಈ ಟೀಮ್ ಪಾಡುಂದು ಎಂಕ್ಲು ಈ ಟೂರ್ನಮೆಂಟನ್ನು ಮಲ್ಪುಂಡು. ಅವಿಂಟು ಎಡ್ಡೆ ಸಕ್ಸಸ್ ಆತಂದು. ಸೊ ಎವ್ರಿ ಇಯರ್ ಅವಿನ್ ಮಲ್ಲ ಮಲ್ತಂದೆ ಪೋಪ ಬೊಕ್ಕಲ್ ಮಲ್ಲ ಚಾರಿಟೀಸ್ಗೆ ಇನ್ವಾಲ್ವ್ ಮಲ್ಪೊಡುಂದುಂಡು. ಇಟ್ಸ್ ಎ ಮೀಟಿಂಗ್ ಎಂಕ್ಲು ಮತ್ತು ಊರ್ದಕ್ಲು ಪೂರ ಒಟ್ಟಾದು ಒಂಜಿ ಸೋಷಲೈಸ್ ಮಲ್ಪರೆ ಪ್ಲಸ್ ಗೊಬ್ಬರೆ ಸೌತ್ ಕ್ಯಾನ್ರಾದಕ್ಲೆ ಸ್ಪೋರ್ಟ್ಸ್ ಒಂಜಿ ಜೋರು ಮರಲುಂಡು. ಸೊ ಗಾಲ್ಫ್ ಇಸ್ ಅನದರ್ ನ್ಯೂ emerging sports, but Mangalore course naltadu mast jana barperu. So unden enklu we want to continue it. We are helped by a lot of poor volunteers namaklu ler mulu. I think unden grow malpa, and we hope to go on for a long time. Playing this game of golf after I retired, about 10 years after my retirement, I thoroughly enjoy it. Today I am participating in this Kudla golf tournament. From the beginning itself, every year I have been attending, and I have been enjoying this game. I am very happy that I have been able to play at this age, and I really enjoy this game. I've been playing Kudla Club since inception. I missed out from the last 3 years, the camaraderie, and we get to meet everybody from Mangalore, old friends, old schoolmates, and I wish them all the best and let them continue playing. And we also hope that we continue playing. Thank you all the sponsors for supporting the movement.